ಕುಂಟಿಕಾನ ಬಳಿ ಶಾಲಾ ಮಕ್ಕಳನ್ನ ಅಪಹರಿಸಲಾಗಿದೆ ಎಂಬ ವಾಟ್ಸಪ್ ಸಂದೇಶ ವೈರಲ್ ಆಗಿದ್ದು ಮಂಗಳೂರು ನಗರದಾದ್ಯಂತ ವ್ಯಾಪಕ ಆತಂಕಕ್ಕೆ ಇದು ಕಾರಣವಾಗಿತ್ತು. ಇದೀಗ ಈ ಬಗ್ಗೆ ಮಂಗಳೂರು ಪೊಲೀಸ್ ಆಯುಕ್ತರು ಸ್ಪಷ್ಟನೆ ನೀಡಿದ್ದಾರೆ. ಮಕ್ಕಳನ್ನ ಅಪಹರಿಸಲಾಗಿದೆ ಎಂದು ಹೇಳುವ ಧ್ವನಿ ಸಂದೇಶ ಪ್ರಸ್ತುತ ವಾಟ್ಸ್ಆಪ್ನಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿ ವದಂತಿಗಳನ್ನ ಪರಿಶೀಲಿಸಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಅವರು ಈವರೆಗೆ ಎಲ್ಲಿಯೂ ಕಾಣೆಯಾದ ದೂರು ಬಂದಿಲ್ಲ. ಧ್ವನಿ ಹಂಚಿಕೊಳ್ಳಲಾಗ್ತಾ ಇದ್ದ ಮಹಿಳೆಯೊಂದಿಗೆ ಮಾತನಾಡಲಾಗಿದೆ. ಕೆಲವು ವಿದ್ಯಾರ್ಥಿಗಳು ಹೇಳಿದ ಸುದ್ದಿಯ ಆಧಾರದ ಮೇಲೆ ಹಂಚಿಕೊಂಡಿದ್ದೇನೆ ಎಂದು ನಗರ ಪೊಲೀಸ್ ಆಯುಕ್ತರು ಸುಧೀರ್ ಕುಮಾರ್ ರೆಡ್ಡಿ ಅವರು ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತಪ್ಪು ಸಂದೇಶಗಳು ಹರಿದಾಡ್ತಾ ಇದ್ದು ಈ ಬಗ್ಗೆ ಆರೋಪಿಗಳ ಕಠಿಣ ಕ್ರಮ ಕೈಗೊಳ್ತಾ ಇದ್ದೀವಿ ಎಂದು ಕೂಡ ತಿಳಿಸಿದ್ದಾರೆ. ನೋಡಿ, ಇದು ವಾಯ್ಸ್ ನಮ್ಮ KPT ಅಂಗನವಾಡಿಗೆ ಒಂದು ಮಗು ಬರ್ತದೆ, ಅವರ ತಾಯಿದು ವಾಯ್ಸ್. ಯಾಕೆಂದ್ರೆ ನಾನು ಯಾಕೆ ಹಾಕಿದಂದ್ರೆ ಇವತ್ತು ಬಾರೆಬೈಲು ನಮ್ಮ ಕೆಳಗೆ AJಗೆ ಹೋಗುವ ದಾರಿ ಹತ್ರ AJ ಹಾಸ್ಪಿಟ್ಲಿಗೆ ಹೋಗುವ ದಾರಿ ಉಂಟು ನೋಡಿ, ಅಲ್ಲಿ ಅಂತೆ ಇವತ್ತು 4 ಮಂದಿ ಹೋಮಿನಿಯಲ್ಲಿ ಬಂದಂತೆ ಅಲ್ಲಿ ಆಡ್ತಿದ್ರಂತೆ ಮಕ್ಕಳು. ಆ ಮಕ್ಕಳಲ್ಲಿ 2 ಮಕ್ಕಳನ್ನು ಹೋಮಿನಿಗೆ ಹಾಕಿ ಕೊಂಡೋಗಿದ್ದಾರಂತೆ. ಹಾಗಾಗಿ ಆ ಮಕ್ಕಳು ಯಾರು ಅಂತವೇ ಗೊತ್ತಿಲ್ಲ. ದಯಮಾಡಿ ಮಕ್ಕಳ ಮೇಲೆ ಸ್ವಲ್ಪ ಗಮನ ನೋಡಿ, ಯಾರು ಸಹ ಆಡ್ಲಿಕ್ಕೆ ಹೊರಗಡೆ ಬಿಡಬೇಡಿ. ಮೊನ್ನೆಯಿಂದ ಮಕ್ಕಳ ಕಳವು ಜಾಸ್ತಿ ಆಗ್ತಾ ಉಂಟು, ಎಲ್ಲ ಇದರಲ್ಲಿ ಬರ್ತಾ ಉಂಟು. ಹಾಗಾಗಿ ಅವರ ಗುರ್ತದ ಮಕ್ಕಳು 2 ಹೋಗುವಾಗ ಅವರ ಎದುರಿನಲ್ಲೇ ಮಕ್ಕಳನ್ನು ಯಮೀನಿಗೆ ಹಾಕಿಕೊಂಡು ರಪರಪ ಎತ್ತುಕೊಂಡು ಹೋಗಿದ್ದಾರಂತೆ. ಹಾಗಾಗಿ ಏನು ಅಂತ ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ. ಹಾಗಾಗಿ ನಾನು ಅದು ಮೆಸೇಜನ್ನು ನನಗೆ ಅವರು ಹಾಕ್ಲಿಕ್ಕೆ ಹೇಳಿದ್ರು, ಅದಕ್ಕೆ ನಾನು ನಿಮ್ಮ ಗ್ರೂಪಲ್ಲಿ ಹಾಕಿದ್ದು. ಮೇಡಮ್ ದಾದ ಗೊತ್ತುಂಡೆ ಇನಿ ಮುಲ್ಪ ನಮ್ಮ ಏಜದಲ್ಪ ಉಲೈ ರೋಡುಡು 4 ಜನ ಬತ್ತದ ಒಂಜಿ ಬಾಲೆನ್ ಕಿಡ್ನಾಪ್ ಮಂದಿರ್ಗೆ ಅವಿ ಅಂಚನ ಬಯ್ಯನಗ ಪೂರ ಅಲ್ಪ ಜೋಕ್ಲೆನ್ ಅಂಚದ ಉನ್ಮನ್ಪೆರೆ ಪನ್ಲೆ ಮಾತೆರೆಗ್ಲ ಮೆಸೇಜ್ ಕೊರೊಡಿಗೆ ಅಂಚದ ಇಂಚೆ ಬೈದಿರವಿ 4 ಜನ ಬತ್ತಿರ್ಗೆ ರಪಕ್ಕ ಕಣ್ಣೆದುರೆದುರಿಗೆ ಎಂಕಲ್ ಒಂಜಿ ಗುರ್ತದ ಆಣಲು ಉಲ್ಲೇರು 2 ಜನ ದೈವಕ್ಕೆ ಬಕ್ಕ ವಿಶ್ವೇ ಪಂದ್ ಅಕ್ಲನ ಎದುರೇ ತುಂಬೊಂದು ಪೋತಿನ್ಗೆ ಮುಕ್ಕಲ್ ಬೊಬ್ಬೆ ಪಾಡಿರ್ಗೆ ಬೊಕ್ಕ ಓಮಿನಿದ ಅಕ್ಲು ಫಾಸ್ಟ್ ಪೋಯಿರ್ಗೆ ಅವಿ ಇಂಚಿನಾತನ್ ಗೊತ್ತಿಜಿತ್ತು ಒಂಜಿ ಬಾಲೆನ್ 5 ವರ್ಷದ ಬಾಲೆನ್ ಕಿಡ್ನಾಪ್ ಮಂದಿರ್ಗೆ ಅವು ಏಜದ ರೋಡು ಅವೆ.